ಈಗ ಪುತ್ತೂರಿಗೆ ರಿಂಗ್ ರೋಡ್ ಆಗ್ಬೇಕು ಅನ್ನುವಂತ ಕಲ್ಪನೆಯನ್ನು ಬಿತ್ತಿದವರು ನೀವು, ಅಂದ್ರೆ ತುಂಬಾ ಜನರ ನೀವು ಇದ್ರಿ. ಆದ್ರೆ ಈಗ ಇಲ್ಲಿ ಪುತ್ತೂರಲ್ಲಿ ಈಗಿರುವ ರಸ್ತೆ ಸರಿ ಇಲ್ಲ, ಪುತ್ತೂರು ಬೆಂಗಳೂರು ರಸ್ತೆ ಸ್ಥಿತಿ ಶೋಚನೀಯ ಆಗಿದೆ, ವಾಹನ ಓಡಾಟ ಅಧೋಗತಿ ಆಗಿದೆ, ಶಾಸಕರು ಮಾತಾಡ್ತಾ ಇಲ್ಲ. ನೋಡಿ, ಪುತ್ತೂರು ನಗರದಲ್ಲಿ ಒಂದಷ್ಟು ರಸ್ತೆಗಳು ಹಾಳಾಗಿದೆ, ನಾನು ಒಪ್ಪಿಕೊಳ್ತೇನೆ. ನಂದು ಸರಿ, ನಾನೇ ಮಾಡಿದ್ದು ಸರಿ ಅಂತ ನಾನು ನಗರದ ರಸ್ತೆಗಳು ನಾನು ವಿರೋಧ ಪಕ್ಷದಲ್ಲಿ ಇಡ್ತಾ ಇದ್ರೆ ನಾನು ಅದರ ಬಗ್ಗೆ ಮಾತಾಡಿದೆ. ಆ ರೀತಿ ಇದೆ. ನಿನ್ನೆ ಕಮಿಷನರ್ ಕರೆದು ಹೇಳಿದ್ದೀನಿ, ಜನಗಳಿಗೆ, ಜನಸಾಮಾನ್ಯರಿಗೆ, ಕೆಲವೊಂದು ಜನರಿಗೆ ಅರ್ಥ ಆಗ್ತದೆ, ಕೆಲವು ಜನರಿಗೆ ಗೊತ್ತಾಗೋದಿಲ್ಲ. ರಸ್ತೆ ಹಾಳಾಗಿದೆ ಅಂತ ಹೇಳ್ತಾರೆ. 26ನೇ ತಾರೀಕಿವರೆಗೆ ಕೋಡ್ ಆಫ್ ಕಂಡಕ್ಟ್ ಇದೆ. ಆನಂತರ ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಬಂದಿದೆ, ಎಲ್ಲ ರಸ್ತೆಗಳು ಹದಗೆಟ್ಟಿವೆ. ಈಗ ಬೇಕಾದಷ್ಟು ಅನುದಾನಗಳು ಬಂದು 26ರ ನಂತರ ನಾವು ಒಂದು ಹುಲ್ಲು ಕಟ್ಟು ಮಾಡಬೇಕಿದ್ರು ಟೆಂಡರ್ ಕೊಡಬೇಕಾಗ್ತದೆ. ನಗರಸಭೆಯಲ್ಲಿ ನೀವು ವ್ಯಾಪ್ತಿಯಲ್ಲಿ ನೋಡ್ಬೋದು, ಅಲ್ಲಲ್ಲಿ ಬಳ್ಳೆ ಬಂದ್ರಿ, ಹೆಚ್ಚಿನ ಮಳೆ ಬಂದು ಅಲ್ಲಲ್ಲಿ ಬಳ್ಳೆ ಎಲ್ಲ ಬಂದ್ವಿ, ಎಲ್ಲ ಹುಲ್ಲುಗಳೆಲ್ಲ ಬಂದು ಅದನ್ನೆಲ್ಲ ಕಟ್ಟು ಮಾಡುವಂಥ ಕೆಲಸ 26 ತಾರೀಕಿನ ನಂತರ ಆಗ್ತದೆ. ನಗರದಲ್ಲಿರುವಂಥ ರಸ್ತೆಯನ್ನು ರಿಪೇರಿ ಮಾಡುವಂಥ ಕೆಲಸಗಳು 26 ತಾರೀಕಿಂತ ಮಾಡ್ತೇವೆ. ಪುತ್ತೂರು ಉಪ್ಪಿನಂಗಡಿ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ, ಅದನ್ನು ಕೂಡ ಅದರಲ್ಲಿ ಅದು ಫೈನಲ್ ಫಿನಿಶಿಂಗ್ ಆಗಲಿಲ್ಲ. ಅದು 2 ಬಾರಿ ಡಾಮರ್ ಆಗಿತ್ತು, 2 ಬಾರಿ ಮಾತ್ರ ಡಾಮರ್, ಫೈನಲ್ ಫಿನಿಶಿಂಗ್ ಆಗಲಿಲ್ಲ. ಇನ್ನು 2 ಬಾರಿ ಡಾಮರ್ ಆಗ್ಲಿಕ್ಕಿದೆ. ಅದು ಫೈನಲ್ ಫಿನಿಶಿಂಗು, ಅದನ್ನು ಫಸ್ಟ್ ಕ್ಲಾಸ್ ಮಾಡಿ ನಿಮಗೆ ಕೊಡ್ತೇವೆ. ಸ್ವಲ್ಪ ಮಳೆ ಮುಗಿಲಿ, ಅವಕಾಶ ಕೊಡಿ. ಹಾಗಲ್ಲ, ಅದು ಈಗ ಅಷ್ಟು ಆದ್ಮೇಲೆ ಒಮ್ಮೆಲೆ ಅಷ್ಟು ಹಾಳಾಗ್ಲಿಕ್ಕೆ ಎಲ್ಲಿಯಾದ್ರೂ ಕಾಮಗಾರಿ ಕಳಪೆ ಆದ ಕಾರಣ ಆಗಿರ್ಬೋದಾ? ಅಲ್ಲ, ಕಾಮಗಾರಿ ಕಳಪೆ ಅಂತ ಆಗ್ಲಿಕ್ಕೆ ಖಂಡಿತ ಬಿಡುವುದಿಲ್ಲ. ನಾವು ಯಾರ ಹತ್ರನೂ ಕಮಿಷನ್ ತಗೊಳ್ಳುವಂಥ ಕೆಲಸ ಮಾಡೋದಿಲ್ಲ, ಒಂದನೇದು. ಎರಡನೇದು, ಅದು ಮಣ್ಣು ಹಾಕಿರುವಂಥದ್ದು ಮಳೆಗಾಲ ಸೀಸನಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾವೇನು ಅವ್ರಿಗೆ ಕಾಂಪ್ರಮೈಸ್ ಏನಿಲ್ಲ. ಇನ್ನು ಹೊಸ ರೀತಿಯಲ್ಲಿ ಇನ್ನೂ 2 ಸಲ ಡಾಮರ್ ಹಾಕಿ ಒಂದು ಲೈಟ್ ಕೊಟ್ಟು ಡಬಲ್ ಕೋಟ್ ಹಾಕಿ ಅವ್ರು ಕ್ಲಿಯರ್ ಮಾಡಿ ಕೊಡಬೇಕು. ಅವ್ರಿಗೆ ಇನ್ಸ್ಟ್ರಕ್ಷನ್, ಇಲ್ಲಾಂದ್ರೆ ಅವ್ರಿಗೆ ಬಿಲ್ಲು ಪಾಸ್ ಆಗುವಂಥ ಕೆಲಸಗಳಿಲ್ಲ. ಅದನ್ನು ಮಾಡಿ ಫಸ್ಟ್ ಕ್ಲಾಸ್ ಮಾಡ್ತೀವಿ. ಇನ್ನು ಮಾಡುವಂಥ ಕೆಲಸ ಒಂದು 20 ಕೋಟಿ, ಇನ್ನೊಂದು 15 ಕೋಟಿ, 35 ಕೋಟಿ ಅದಕ್ಕೆ ಸ್ಯಾಂಕ್ಷನ್ ಆಗಿ 20 ಕೋಟಿ ಟೆಂಡರ್ ಆಗಿದೆ, 15 ಕೋಟಿ ಟೆಂಡರ್ ಆಗಲಿಕ್ಕೆ ಬಾಕಿ ಇದೆ. ನಿಮ್ಮ ಬುಳುವಾಡಿನಿಂದ ಅಲ್ಲಿವರೆಗೆ ಕಾಂಕ್ರೀಟು, ಕೋಡಿಂಬಾಡಿಯಲ್ಲಿ ಡಬಲ್ ರೋಡ್ ಕಾಂಕ್ರೀಟು, ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಕಾಂಕ್ರೀಟ್ ವಿತ್ ಲೈಟ್ ಎಲ್ಲ ಕಾಂಕ್ರೀಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ 2 ವರ್ಷದಲ್ಲಿ ಹೋದರೆ ಇದು ವೇಸ್ಟ್ ಆಫ್ ಮನಿ. ನಾವು 2 ವರ್ಷಕ್ಕೆ ರಸ್ತೆ ಮಾಡೋದು, 20 ಕೋಟಿ 30 ಕೋಟಿ ಹಾಕೋದು, ಅನಂತರ ವೇಸ್ಟ್ ಆಫ್ ಮನಿ. ಅದಕ್ಕೆ ಕಾಂಕ್ರೀಟನ್ನೇ ಫೈನಲ್ ಮಾಡಿಬಿಟ್ಟಿದ್ದೀವಿ, ಇರುತ್ತೆ ರಸ್ತೆಯನ್ನು ಮಾಡಿ.